ಕರಾವಳಿಯ ಕಡಲ ಸೌಂದರ್ಯ ನಮ್ಮನ್ನ ಮೈಮರೆಸುತ್ತದೆ. ಅಲೆಗಳ ಅಬ್ಬರಕ್ಕೆ ಈಜಾಟವಾಡುವ ಮನಸ್ಸಾಗುತ್ತದೆ. ಆದರೆ ಕಡಲ ಸೊಬಗಿಗೆ ಮನಸೋತು ಕಡಲಿಗೆ ಇಳಿದು ನೀರು ಪಾಲಾಗಿ ಅದೆಷ್ಟೋ ಮನೆಗಳ ಜೀವಗಳೇ ಆರಿ ಹೋಗಿವೆ. ಇಂತಹ ದುರಂತಗಳಿಗೆ ಕಡಿವಾಣ ಹಾಕಲೆಂದು ಇದೀಗ ಮೀನುಗಾರಿಕೆ ಇಲಾಖೆ ಕಡಲ ತೀರದಿದ್ದಕ್ಕೂ ತಂತಿ ಬೇಲಿಗಳನ್ನ ಅಳವಡಿಸಿದೆ. ಸೂರ್ಯ ಉದಯವೇ ಆಗಿರ್ಲಿ ಅಥವಾ ಸೂರ್ಯ ಹಸ್ತವೇ ಆಗಿರ್ಲಿ ನೋಡಲು ಬಲು ಚಂದ. ಹೊಳಪು ಜಳಪಿನೊಂದಿಗೆ ಮನವನ್ನ ಮೋಹಕತೆಯ ಪರವಶದಲ್ಲಿ ಬಿಗಿದು ಚುಂಬಕದಂತೆ ಸೆಳೆಯುತ್ತದೆ ನಮ್ಮ ಕಡಲ ತೀರದ ಸೊಬಗು. ಕರಾವಳಿಯಲ್ಲಿರುವ ಕಡಲ ತೀರದ ಸೌಂದರ್ಯವನ್ನ ನೋಡಲೆಂದೇ ಅನ್ಯ ಜಿಲ್ಲೆ, ರಾಜ್ಯ, ರಾಷ್ಟ್ರ ಅಷ್ಟೇ ಏಕೆ ವಿದೇಶಗಳಿಂದಲೂ ಪ್ರವಾಸಿಗರು ಬರ್ತಾರೆ. ಉಳ್ಳಾಲ, ಪಣಂಬೂರು, ಮಲ್ಪೆ, ಸುಲ್ತಾನ್ ಬತ್ತೇರಿ, ಮುಕ್ಕಾ ಬೀಚ್ ಹೀಗೆ ಕರಾವಳಿಯ ಉದ್ದಕ್ಕೂ ಇರುವ ಕಡಲ ಸೌಂದರ್ಯದ ವೀಕ್ಷಣೆಗೆ ಬರುವ ಮಂದಿ ನೀರಾಟವಾಡಿ ಕಡಲಿಗೆ ಕೊಚ್ಚಿ ಹೋಗಿರುವ ಅದೆಷ್ಟೋ ಉದಾಹರಣೆಗಳು ನಮ್ಮ ಕಣ್ಣ ಮುಂದಿದೆ. ಅದನ್ನು ತಪ್ಪಿಸಲಿಕ್ಕೆ ಇದೀಗ ಮೀನುಗಾರಿಕೆ ಇಲಾಖೆಯ ವತಿಯಿಂದ ಪಣಂಬೂರಿನಿಂದ ತಣ್ಣೀರುಬಾವಿಯ ಬೀಚ್ನವರೆಗೆ ಮುನ್ನೆಚ್ಚರಿಕೆ ವಹಿಸುವ ಸಲುವಾಗಿ ಅಲ್ಲಲ್ಲಿ ತಂತಿ ಬೇಲಿಗಳನ್ನು ಅಳವಡಿಕೆ ಮಾಡಲಾಗಿದೆ. ಮಳೆಗಾಲದ 3 ತಿಂಗಳು ಕಡಲು ಪ್ರಕ್ಷುಬ್ಧತೆಯಿಂದ ಕೂಡಿರುವುದು ಕೂಡ ಅಪಾಯಕಾರಿಯಾಗಿದೆ. ಕಡಲ ದುರಂತಗಳಿಗೆ ಕಡಲ ತೀರದಲ್ಲಿ ಭದ್ರತೆ ಹೆಚ್ಚಿಸಬೇಕು ಅಂತಾರೆ ದೂರದ ಊರಿನಿಂದ ಬಂದಂತಹ ಪ್ರವಾಸಿಗರು. ಸೆಕ್ಯೂರಿಟಿಗೆ ಹಾಕಿರೋದು ಸೇಫೇನೆ, ತುಂಬ ನಮ್ಗೆ ಒಳ್ಳೇದಾಗಲಿ ಅಂತಲೇ ಹಾಕಿರೋದು. ಸುಮ್ಮನೆ ಹೋಗಿ ಸಾಯೋಬಲ್ಲು ಇದೇ ಬೆಟರ್ ಅನಿಸುತ್ತೆ. ಹಂಗೆ ಇನ್ನೊಂಚೂರು ಲೈಫ್ ಗಾರ್ಡ್ಸ್ ಜಾಸ್ತಿ ಇದ್ದರೆ ಒಳ್ಳೇದಾಗುತ್ತೆ. ಈ ಸೀಸನಲ್ಲಿ ಒಳ್ಳೇದೆ ಹಾಕೋದು. ಅಲೆಗಳು ಜಾಸ್ತಿ ಇದೆ, ಹೇಳ್ಕೊಂಡು ಹೋಗೋದು ಈಸಿಯಾಗಿ ಹೋಗುತ್ತೆ. ಸೊ ನಮ್ಮ ಜೀವ ಸೇಫ್ಟಿಗೋಸ್ಕರ, ಪಬ್ಲಿಕ್ ಸೇಫ್ಟಿಗೋಸ್ಕರ ಇದಿರೋದು ಒಳ್ಳೇದೆ. ಇದೀಗ ತೀರದುದ್ದಕ್ಕೂ ತಂತಿ ಬೇಲಿಗಳನ್ನು ಅಳವಡಿಸುವ ಮೂಲಕ ಕಡಲ ತೀರಕ್ಕೆ ಹೋಗುವವರಿಗೆ ಬ್ರೇಕ್ ಅನ್ನು ಹಾಕಲಾಗಿದೆ. ಅನ್ಯ ಕಡೆಗಳಿಂದ ಬರುವ ಜನರು ಸ್ಥಳೀಯ ಮೀನುಗಾರರ ಈಜುಪಟುಗಳ ಎಚ್ಚರಿಕೆಯನ್ನ ಪಾಲನೆ ಮಾಡದೆ ನೀರು ಪಾಲಾಗುವ ದುರಂತಗಳು ಹಲವು ಬಾರಿ ನಡೆದಿದೆ. ಹೀಗಾಗಿ ಇಂತಹ ತಂತಿ ಬೇಲಿಗಳಿಂದ ಜನರಿಗೆ ರಕ್ಷಣೆ ಸಿಗುವುದು ಖಂಡಿತ. ಮದ್ಯಪಾನ ಮಾಡಿ ಮೋಜು ಮಸ್ತಿ ಮಾಡುವವರಿಗೆ ಕೂಡ ಇಂತಹ ತಂತಿ ಬೇಲಿಗಳು ಇದೀಗ ಕಡಿವಾಣ ಹಾಕಿದ್ದು ಜೀವಹಾನಿಯನ್ನ ತಪ್ಪಿಸಿವೆ. ಸದ್ಯ ಕೊರೋನಾದ ಲಾಕ್ಡೌನ್ ಸಂದರ್ಭದಲ್ಲಿ ಇದು ಹಾಕಿರುವುದು ಒಳ್ಳೆಯದಾಗಿದೆ. ಇದು ಕೇವಲ ತಾತ್ಕಾಲಿಕವಾಗಿದ್ದು ಇದರಿಂದ ಜೀವಹಾನಿಯನ್ನ ತಪ್ಪಿಸಬಹುದು ಎನ್ನುತ್ತಾರೆ ಇಲ್ಲಿನ ಮೊಗವೀರ ಸಮುದಾಯದ ನಾಯಕರು. ಮಳೆಗಾಲದ 3 ತಿಂಗಳು ಎಲ್ಲ ಸಮುದ್ರ ತೀರಗಳಲ್ಲಿ ವೈಪರೀತ್ಯಗಳು ಆಗಾಗ ಆಗ್ತಾ ಇರ್ತದೆ. ಹೇಗೆಂದರೆ ಚಂಡಮಾರುತ ಮತ್ತು ಅಬ್ಬರದ ಅಲೆ ಇದೆಲ್ಲ ಬರ್ತಾ ಉಂಟು. ಆವಾಗ ಜನರಿಗೆ ರಕ್ಷಣೆಗೋಸ್ಕರ ಯಾರು ಆ ಬೀಚಿದು ನಿರ್ವಹಣೆಯನ್ನು ಮಾಡ್ತಾರೋ ಅಂಥವರು ಅಲ್ಲಿ ಅವರ ಜವಾಬ್ದಾರಿ. ಅವರೆಂದರೆ ಜನರಿಗೆ ಏನು ಆಗಬಾರ್ದು, ಜನರು ಸುರಕ್ಷಿತರಾಗಿರಬೇಕು. ಬಂದವರು ಗೊತ್ತಿಲ್ಲದೆ ನೀರಿದು ಕರೆಂಟ್ ಏನಂತ ಅವರಿಗೆ ಗೊತ್ತಿರೋದಿಲ್ಲ, ಎಲ್ಲೆಲ್ಲಿಂದಲೂ ಬರ್ತಾರೆ ಬೀಚಿಗೆ. ಬಂದು ನೀರಿಗಿಳಿದು ಏನಾದರೂ ಆದರೆ ಜೀವಕ್ಕೆ ಅಪಾಯ. ಇದನ್ನೆಲ್ಲ ತಡೆಗಟ್ಟುವುದಕ್ಕೋಸ್ಕರ ಆ ಬೀಚಿನ ನಮ್ಮ ಇಲ್ಲೇ ಅಲ್ಲ ಎಲ್ಲ ಕಡೆಯಲ್ಲಿ ಸಹ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬೀಚ್ ಉಂಟ ಅಲ್ಲಿ ಆ ನಿರ್ವಾಹಕರು ಅಲ್ಲಿ ತಡೆಗಳನ್ನು ನಿರ್ಮಿಸ್ತಾರೆ. ರೋಪ್ ಕಟ್ಟಿ ಜನರಿಗೆ ಮಾಹಿತಿಯನ್ನು ಕೊಡ್ತಾರೆ, ಯಾರು ನೀರಿಗಿಳಿಯಬೇಡಿ ಅಂತ. ಇದೇ ಉದ್ದೇಶವಿನ ಬೇರೆ ಯಾವುದೇ ಉದ್ದೇಶ ಇಲ್ಲ. ಮಳೆಗಾಲ ನಿಂತ ತಕ್ಷಣ ಸಮುದ್ರ ಶಾಂತ ಆದ ನಂತರ ಎಲ್ಲರಿಗೆ ಸಹ ಅವಕಾಶ ಉಂಟು. ಅದು ಪರ್ಮನೆಂಟ್ ಇದಲ್ಲ, ಅದೊಂದು ತಾತ್ಕಾಲಿಕವಾಗಿ ಜನರ ರಕ್ಷಣೆಗೆ ಮಾಡುವಂತಹ ಒಂದು ಕಾರ್ಯಕ್ರಮ ಅಂತ ಈ ಮೂಲಕ ನಾನು ಹೇಳೋದು. ಮಳೆಗಾಲ ನಿಂತ ಬಳಿಕ ಸಮುದ್ರ ಶಾಂತವಾದ ಬಳಿಕ ಮತ್ತೆ ಪ್ರವಾಸಿಗರಿಗೆ ಕಡಲ ತೀರಕ್ಕೆ ತೆರಳುವುದಕ್ಕೆ ಅವಕಾಶವಿದೆ. ಆದರೂ ಕಡಲ ತೀರಕ್ಕೆ ಹೋಗುವವರು ತಮ್ಮ ಎಚ್ಚರಿಕೆಯಲ್ಲಿದ್ದರೆ ಸಂಭವ್ಯ ದುರಂತವನ್ನ ತಪ್ಪಿಸಬಹುದಾಗಿದೆ. ಕಡಲು ಎಷ್ಟು ಶಾಂತವೋ ಅಷ್ಟೇ ಭೀಕರವಾಗಿದೆ ಅನ್ನೋದು ಕೂಡ ಮೋಜು ಮಸ್ತಿಗೆ ಇಳಿಯುವವರಿಗೆ ಗೊತ್ತಿದ್ದರೆ ಒಳಿತು. ಗಣೇಶ್ ಪೂಜಾರಿ ಜೊತೆ ಚಂದ್ರಶೇಖರ ಅರಿಬೈಲು, ನಮ್ಮ ಕುಳ್ಳ, ನ್ಯೂಸ್ 24/7 ಮಂಗಳೂರು.